ಕೋಳಿ ಫಾರಂ ಒಂದರ ತ್ಯಾಜ್ಯ ಗುಂಡಿಯ ಕಾಮಗಾರಿ ವೇಳೆ ಕಾರ್ಮಿಕರಿಬ್ಬರು ತ್ಯಾಜ್ಯ ಗುಂಡಿಯ ಒಳಗೆ ಹೂತು ಹೋದ ಘಟನೆ ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮದ ಕಡಮಾಜೆ ಎಂಬಲ್ಲಿ ನಡೆದಿದೆ. ಕೂಲಿ ಕಾರ್ಮಿಕರಾದ ಸ್ಥಳೀಯ ನಿವಾಸಿ ರವಿ ಹಾಗೂ ಬಾಬು ಮಣ್ಣಿನ ಅಡಿ ಸಿಲುಕಿ ಮೃತಪಟ್ಟ ದುರ್ದೈವಿಗಳು. ಪಾಣಾಜೆ ಗ್ರಾಮದ ಕೋಟೆ ರಸ್ತೆಯ ಕಾಮಾಜೆ ಎಂಬಲ್ಲಿ ಅಬ್ದುಲ್ ಕಡಮನೆ ಎಂಬುವರ ಪುತ್ರ ಶರೀಫ್ ಕಡಮಾಜೆ ಎಂಬುವರಿಗೆ ಸೇರಿದ ಜಾಗದಲ್ಲಿ ದುರ್ಘಟನೆ ಸಂಭವಿಸಿದೆ. ಕಳೆದ 15 ವರ್ಷಗಳಿಂದ ಕೋಳಿ ಫಾರಂನ ತ್ಯಾಜ್ಯ ಎಸೆಯಲು ಸುಮಾರು 15 ಅಡಿ ಆಳದ ಗುಂಡಿ ನಿರ್ಮಿಸಲಾಗಿತ್ತು. ಅದಕ್ಕೆ ಇತ್ತೀಚೆಗೆ ಕಾಂಕ್ರೀಟ್ ಸ್ಲ್ಯಾಬ್ ಅಳವಡಿಸಲಾಗಿದ್ದು, ನಿನ್ನೆ ಗುಂಡಿಯ ಪಕ್ಕ ಜೆಸಿಬಿಯಲ್ಲಿ ಮಣ್ಣಿನ ಕಾಮಗಾರಿ ನಡೆಸಲಾಗಿತ್ತು. ಇಂದು ಆ ತ್ಯಾಜ್ಯದ ಗುಂಡಿಗೆ ಪೈಪ್ ಅಳವಡಿಸಲು ಸ್ಲ್ಯಾಬ್ ಮೇಲೆ ಬಾಬು ಮತ್ತು ರವಿ ನಿರತರಾಗಿದ್ದಾಗ ಸ್ಲ್ಯಾಬ್ ಕುಸಿದು ಗುಂಡಿಗೆ ಬಿದ್ದಿದ್ದಾರೆ. ಈ ವೇಳೆ ಅಗೆದು ಹಾಕಿದ ಮಣ್ಣು ಗುಂಡಿಗೆ ಬಿದ್ದಿದೆ ಎಂದು ಹೇಳಲಾಗ್ತಿದೆ. ಇನ್ನು ಒಬ್ಬರ ಮೃತದೇಹವನ್ನು ಮೇಲಕ್ಕೆ ಎತ್ತಲಾಗಿದ್ದು, ಇನ್ನೊಬ್ಬರ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ.